ಮಳೆಗಾಲದಲ್ಲಿ ಉಳ್ಳಾಲ ತಾಲೂಕಿನ ಉಚ್ಚಿಲ ಆಸುಪಾಸಿನ ಮನೆಗಳಿಗೆ ನೀರು ನುಗ್ಗಿ ಅಪಾರ ಹಾನಿ ಉಂಟಾಗಿದ್ದು, ಇದಕ್ಕೆ ರೈಲ್ವೆ ಇಲಾಖೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಬೇಜವಾಬ್ದಾರಿಯೇ ಕಾರಣ ಎಂದು ಆರೋಪಿಸಿರುವ ಸ್ಥಳೀಯರು ಉಚ್ಚಿಲದಲ್ಲಿ ದಿಢೀರ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಸರ್ವಿಸ್ ರಸ್ತೆ ಚರಂಡಿ ಇಲ್ಲದೆ ಭಾರೀ ಪ್ರಮಾಣದ ಮಳೆ ನೀರು ಸ್ಥಳೀಯರ ಮನೆಗಳಿಗೆ ನುಗ್ಗುತ್ತಿದೆ. ರಾತ್ರಿ ವೇಳೆ ಹೆಚ್ಚಿನ ಅನಾಹುತ ಸಂಭವಿಸುತ್ತಿದೆ. ಈ ವರ್ಷ 58 ಮನೆಗಳಿಗೆ ನೀರು ನುಗ್ಗಿ ಲಕ್ಷಾಂತರ ಮೌಲ್ಯದ ವಸ್ತು ಹಾನಿಯಾಗಿದ್ದರೂ ಸರ್ಕಾರದಿಂದ 5,000 ಮಾತ್ರ ಪರಿಹಾರ ನೀಡಲಾಗಿದೆ. ಈ ಹಣ ಸ್ವಚ್ಛತೆಗೂ ಸಾಕಾಗಿಲ್ಲ. ಈ ಬಗ್ಗೆ ಜಿಲ್ಲಾಧಿಕಾರಿಗೆ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ. ಇನ್ನಾದರೂ ಆದಷ್ಟು ಶೀಘ್ರವಾಗಿ ಈ ಬಗ್ಗೆ ಕ್ರಮ ವಹಿಸಬೇಕೆಂದು ಸ್ಥಳೀಯರು ಪ್ರತಿಭಟನೆಯಲ್ಲಿ ಒತ್ತಾಯಿಸಿದ್ದಾರೆ. ಕಷ್ಟ ನಾಳೆಗೆ ದಂಡ ವರ್ಕಿಂಗ್ ಅಲ್ಲ ಮುಂದೆ ಎಲ್ಲರೂ ರಾಯತ್ ಬನ್ನಿ ಪುರಸಭೆ ಮೆಂಬರು ಸಲಾಂ ಉಚ್ಚಿಲ್ ಅಲ್ಲ ಕೇಕ್ ನಮ್ಮ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ಇದರಲ್ಲಿ ಸರ್ವಿಸ್ ರೋಡ್ ಇಲ್ಲದೆ ಕೋಟಗರ್ನಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಮಾಡಿದ್ದಾರೆ. ಬೀರಿಯೆಲ್ಲ ಅರ್ಧ ಕಿಲೋಮೀಟರ್, ಉಚ್ಚಿಲದಲ್ಲಿ ಏನು ಮಾಡಲಿಲ್ಲ. ಈ ನೀರೆಲ್ಲ ಕೆಳಗಿನ ಗುಡ್ಡೆ ಮನೆ ಕೆಳಗೆ ಬಯಲಿಗೆ ಎಲ್ಲ ನುಗ್ಗಿ ಕೆಲವು ಮನೆಗಳು ಡ್ಯಾಮೇಜ್ ಆಗಿದೆ. ಮೊನ್ನೆ ಅಂತೂ 10-12 ಮನೆ ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ. ಅದೆಲ್ಲರೂ ನ್ಯೂಸ್ನಲ್ಲಿ ಪೇಪರ್ನಲ್ಲಿ ನೋಡಿರ್ಬೋದು. ಅದೆಲ್ಲ ಇವತ್ತು ನಿನ್ನೆ ರಾತ್ರಿ ಬಂದ ಮಳೆಯಲ್ಲಿ ಕೋಟೆಗರ್ನಲ್ಲಿ ಹೆದ್ದಾರಿಯಲ್ಲಿ ನೀರು ಹೋಗದೆ ಎಲ್ಲ ಬಂದಾಗಿತ್ತು. ಆಮೇಲೆ ಅದು ಉಚ್ಚಿಲದಲ್ಲಿ ಸಾಧಾರಣ ಮನೆಗೆಲ್ಲ ನುಗ್ಗಿ ತುಂಬ ಮನೆಗೆ ಡ್ಯಾಮೇಜ್ ಆಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರ್ವಿಸ್ ರೋಡು ಆಮೇಲೆ ಚರಂಡಿ ಇಲ್ಲದೆ ಕಾರಣ ಇದೆಲ್ಲ ಆಗೋದು. ಇದನ್ನೆಲ್ಲ ನೋಡಿ ಸ್ಥಳೀಯ ಆಡಳಿತ ಇದನ್ನು ಸರಿ ಮಾಡಬೇಕಾದ ಅವರ ಕರ್ತವ್ಯ. ಈಗ ನಮಗೆ ಒಳ್ಳೆ DC ಅವರು ಬಂದಿದ್ದಾರೆ, ಅವರಿಗೆ ನಾವು ಮನವಿ ಮಾಡ್ತೇವೆ, ಇದನ್ನು ಎಲ್ಲ ಕೂಡಲೇ ಬಂದು ಸರಿ ಮಾಡಿ ಕೊಡಬೇಕಂತ ಹೇಳಿ ಈ ಮಾಧ್ಯಮ ಒಳಗೆ ನಾವು ನಿಮಗೆ ಕೇಳಿಕೊಳ್ತೇವೆ. ನಾವು ನಮ್ಮ ಇಲ್ಲಿಯ ಸ್ಥಳೀಯ ಕೌನ್ಸಿಲರ್ಗಳು ನಿರಂತರವಾಗಿ ಅರ್ಜಿಯ ಮೇಲೆ ಅರ್ಜಿಯನ್ನು ನೀಡ್ತಾ ಇದ್ದಾರೆ. ನಮಗೆ ಗೊತ್ತಿದೆ, ನಮ್ಮ ಶಾಸಕರ ಮನವಿಯನ್ನು ಕೂಡ ಲಗತ್ತಿರಿಸಿ ಕೊಟ್ಟಿದ್ದಾರೆ ಅಂತೇಳಿ ನಮ್ಮ ಇನ್ನೊಂದು ಕೌನ್ಸಿಲರ್ ನಮಗೆ ಹೇಳಿದರು. ಆದರೆ ಇದಕ್ಕೆ ನಾವು ಹೇಳುವುದು, ಮಾನ್ಯ ಜಿಲ್ಲಾಧಿಕಾರಿ ಅವರು ತಕ್ಷಣ ಒಂದು ಮೀಟಿಂಗನ್ನು ಕರೆದು ನಮ್ಮ ಇಲ್ಲಿಯ ಸಮಸ್ಯೆಯನ್ನು ಬಗೆಹರಿಸಬೇಕು. ನಮಗೆ ಇದಾಗಲೇ ಒಂದು ನಮ್ಮ ಇಲ್ಲಿಯ ಏನು ಸಂಸದರಿದ್ದಾರೆ, ನಮಗೆ ಒಂದು ಈಜುಕೊಳವನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಆ ಈಜುಕೊಳವನ್ನು ಬಂದ್ ಮಾಡಿ ನಮಗೆ ಏನು ಅಂಡರ್ ಪಾಸ್ ಇದೆ ಆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತೇಳಿ ನಾವು ಪತ್ರಿಕಾದವರ ಮೂಲಕ ನಾನು ನಿಮಗೆ ಒತ್ತಾಯಿಸ್ತಾ ಇದ್ದೇನೆ. ಕೊಳಚೆ ನೀರು ಹೋಗ್ಲಿಕ್ಕಿರುವಂತ ವ್ಯವಸ್ಥೆ ಇಲ್ಲದಿದ್ರೆ ನಮ್ಗೆ ಏನು ಮಾಡಿ ಸಹ ಪ್ರಯೋಜನ ಇಲ್ಲ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬಂದು 31 ಇಯರ್ಸ್ ಆಯ್ತು. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ನೀರು ಒಂದೇ ಸಮನೆ ಮನೆಯ ಒಳಗೆ ಬರ್ತಾ ಉಂಟು. ಅದಲ್ಲದೆ ರಾತ್ರಿ 2:30 ಗಂಟೆಗೆ ಆ ನೀರು ಬಂದದ್ದು. ಎಲ್ಲರೂ ನಿದ್ರಾವಸ್ಥೆಯಲ್ಲಿರುವ ಸಂದರ್ಭ ನನಗೆ ತುಂಬ ಬೇಸರ ಆಯಿತು ನೋಡಿ. ನಾವು ಎಚ್ಚೆತ್ತಿ ಇರುವ ಕಾರಣ ನಮಗೆ ಗೊತ್ತಾಯಿತು ನಮ್ಮ ಮನೆಯ ಪರಿಸರದಲ್ಲಿ ಸುಮಾರು 10 ಮನೆಗಳು ನೀರಲ್ಲಿ ಮುಳುಗಿ ಹೋಗಿತ್ತು. ಮನೆ ಮಾತ್ರ ಅಲ್ಲ, ಅವರ ಮನೆಯ ಎಲ್ಲ ವಸ್ತುಗಳು ಕೂಡ ನೀರು ಪಾಲಾದವು. ಅವರಿಗೆ ಮರುದಿನಕ್ಕೆ ಬೇಕಾಗುವಂತಹ ವಸ್ತುಗಳು ಕೂಡ ಅಂಗಡಿಯಿಂದ ತಂದು ಮಾಡಬೇಕಾದ ಪರಿಸ್ಥಿತಿ ಬಂದಿತ್ತು ಮೊನ್ನೆ. ಸೊ ಆಗಿರುವಾಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಪಂಚಾಯತ್ಗಳಾಗಿರ್ಬೋದು ಸರಿಯಾದ ನಡವಳಿಕೆ ಕ್ರಮ ತೆಗೆದಿದ್ರೆ ಇದು ತುಂಬಾ ಕಷ್ಟಕರವಾದ ಪರಿಸ್ಥಿತಿಗೆ ಬರಬಹುದು.